ಹಾಗೆ ಹುಡುಗಿ ಹಾಗೆ ಏನು ಗುರುತ್ವಾಕರ್ಷಣ ಶಕ್ತಿ ಈಗಲೇ ಉಂಟಾ? ಹೇಗೆ ಹುಡುಗಿ ಆ ಬಲೆಯೊಳಗೆ ಬೆಳದಿಂಗಳ ಬಾಲೆಯ ಹಾಗೆ ಕಾಣುವ, ಮನೆಯೊಳಗೆ ಸಿಕ್ಕಾಕೊಂಡ ಮೀನು ಅದು, ಕಡದಿಟ್ಟ ಶಿಲ್ಪದ ಹಾಗೆ ತೋರುವ. ಆದೀತು ಆದೀತು, ಅಂದ್ರೆ ಪಾರದರ್ಶಕ ಬಟ್ಟೆಯೊಳಗೆ ನಾವು ತೋರಿಸಿದ ಹಾಗೆ. ಹಾಗೆ ಹುಡುಗಾಡಿದ್ದ ಹಾಗೆ ಹುಡುಗಾಡಿದ್ದ ಹುಡುಗ ಸ್ವಾಮಿ ನೀವು ಹುಡುಗಿ ಕೇಳ್ತಿರಲ್ಲ, ನನ್ನ ಮಗಳು ಎಷ್ಟು ಚಂದ ಗೊತ್ತುಂಟ, ಚಂದದ ಗೊಂಬೆ. ನನ್ನ ಎಷ್ಟು ಚಂದದ ಗೊಂಬೆ ನೋಡಿ, ಅದೆಲ್ಲಿಂದ ಶಬ್ದ ಬಂದದ್ದು? ಅದು ಅದರಷ್ಟಕ್ಕೆ, ಅದಕ್ಕೆ ಸ್ವಾತಂತ್ರ್ಯ ಉಂಟು, ಹೋಗ್ತಾ ಇರಲಿ. ಈ ಹುಡುಗ ಹಾರ 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 ನಿನ್ನ ಅಪ್ಪ ಹುಣಸೆ ಹುಳಿ ತೂಗ್ತಾ ಇತ್ತು. ಅವರೇನು 7 8 7 8 7 8 ಅದು ಬಸಳೆದಂಟು, ನಿನಗೆ ಯಾಕೆ? ಕಟ್ಟಿದ ಕರಿಮಣಿ ಅಲ್ಲ, ಕಟ್ಟಲಿರುವ ಕರಿಮಣಿಗಳು ಮಾರಿಸ್ ಅಂತ ಒಬ್ಬ. ಯಾರು 4 ಜನ ಮುತ್ತೈದೆಯರು ಬಂದು ಈ ಕರಿಮಣಿಯನ್ನೊಮ್ಮೆ ಮುಟ್ಟಿ. ಸರಿಗೆ ನಾಚಿಕೆ ಆಗ್ತದ? ಬೇಡ, ನಿಮ್ಮ ಕರಿಮಣಿಯನ್ನೇ ನೀವು ಮುಟ್ಕೊಳ್ಳಿ. ತೋರ ತೋರ. ಆಯ್ತು. ಪುರೋಹಿತನೇ ಹೊಚ್ಚಿದ್ದಲ್ಲ ಏನು ಅಲ್ಲದಿದ್ದ ದೀಪ ನಂದಿಸಿ ಬಿಟ್ಟಲ್ಲ ನೀವು. ಅದಾಗಿ ನಂದಿ ಹೋದ್ರೆ ಮಾತ್ರ ಅಪಶಕುನ, ಮತ್ತೆ ನಾವಾಗಿ ಅದನ್ನು ನಂದಿಸಿದ್ರೆ ಅಪಶಕುನ ಅಲ್ಲ. ಹೌದೇ? ಹೌದು. ಈಗ ನಂದಿಸಿದ್ ಯಾಕೆ? ಕಾರಣ ಉಂಟು. ಏನು? ಯಾರಾದ್ರೂ ಆರತಿ ಇತ್ತುವಾಗ ಅಷ್ಟು ಎಣ್ಣೆ ಹಾಕ್ತಾರ? ಅಂದ್ರೆ ಎಣ್ಣೆ ಹಾಕ್ಲಿಕ್ಕೆ ಒಂದು ಕ್ರಮ ಇಲ್ವಾ? ಎಣ್ಣೆ ಯಾವುದು ಚೂರ್ ಚೂರೇ ಹಾಕ್ಬೇಕು, ಅಷ್ಟು ಎಣ್ಣೆ ಹಾಕ್ಬಾರ್ದು. ಮಾರಿಸ್ ಅಂತ ಹೇಳಿ ಸೊಳ್ಳೆ ಬರ್ತದ ಎಲ್ಲ ಕಾರ್ಯಕ್ರಮ ಮುಗಿಯಿತು, ಇನ್ನೊಂದು ಕಾರ್ಯಕ್ರಮ ಉಂಟು. ಚಪ್ಪರ ಇಳಿಸಿ ಕೊಡ್ಬೇಕಲ್ಲ. ಚಪ್ಪರ ಇಳಿಸುವುದು ಶಂಕರ ಐತಲ್ರಿ, ನಿಮ್ಗೆ ಯಾಕೆ ತಲೆಬಿಸಿ? ಹಾಕ್ಸಿದ್ದು ಅವರೇ, ತೆಗಿಸುದು ಅವರೇ, ನಮ್ಗೆ ಯಾಕೆ? ನಾವು ಮರ್ಚ್ಕೊಂಡು ಹೋದ್ರೆ ಆಯ್ತು. ಅದಲ್ಲ ಸ್ವಾಮಿ, ಹೆಣ್ಣೊಪ್ಪಿಸಿ ಕೊಡುವಂತಹ ಒಂದು ಕಾರ್ಯಕ್ರಮ ಉಂಟಲ್ಲ. ಹೌದೌದು. ಈ ಸೆಕೆಯಲ್ಲೂ ಇವ್ರು ಚಂದ ನೋಡು ಸ್ವಾಮಿ. ಇವರಿಗೊಂದು ಹೊಸ ಮದುವೆ ಆದ ಒಂದು ಸೆಕೆ ಉಂಟ, ಚಳಿ. ನೀವು ಯಾಕೆ ಅಣಕಿಸುದು? ಯಾಕೆ ಹೊಸದಾಗಿ ನೀವು ಮದುವೆ ಆಗುವಾಗ ಹಾಗೆ ಇರ್ಲಿಲ್ವಾ? ನಾನು ಸೆಕೆ ಮುಗಿದ ಮೇಲೆ ಮದುವೆ ಆದದ್ದು. ಇಷ್ಟು ತನಕ ಯಾರ ಹೆಗಲಿ ಕೈ ಇಡ್ತಾ ಇದೆಯಾ? ಒಂದು ಹಿರಿಯರೆಲ್ಲ ಇದ್ದಾರೆ, ನೆನಪಿರ್ಲಿ. ಬಾಮ ಬಾ ಬಾ ಏನು ಬಸವನ ಹಿಂದೆ ಬಾಳ ಬಂದ ಹಾಗೆ ಮದುವೆ ಆಗ್ಲಿ ಪುರ್ಸೋದಿಲ್ಲ. ಏನ್ ಕ್ಯೂ ಹೇಳಿದ್ವಿ ನಿಮಗೆ? ನಾಳೆ ಪುರ್ಸೋದಿಲ್ವಾ? ಆಚೆ ಹೋಗಿ ಚೌಕಿಯಲ್ಲಿ ಹೇಳೋದು ನೋಡಿ, ಇಲ್ವೇ
ಕೈ ಮುಗಿ ಮಗಳೇ. ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಗಣ್ಯಾತಿ ಗಣ್ಯರೇ, ನನ್ನ ಗೆಳತಿಯರೇ, ನನ್ನ ಗೆಳತಿಯರೇ, ಗೆಳೆಯರಿಲ್ಲಲ್ಲ, ನಾನು ನಮ್ಮ ಯಜಮಾನರ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ಯಜಮಾನರ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ವಿನಮ್ರ ವಿನಂತಿ. ಬಾ 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 ಬಾ. ನೀನು ಕೋಣ ಒಂದಾಗ ಬರ್ತಿ. ತಲೆ ಸಂಚೂರು ತಗ್ಗಿಸು, ತಲೆ ತಗ್ಗಿಸು, ತಲೆ ತಗ್ಗಿಸು. ಏನು ಕಡಿಮಾಡ, ಮಳೆ ಬರ್ತದ? ಅದ ಹೀಗಲ್ಲ. ಕೈ ಮುಗಿ. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಏನು ಹುಡುಗನಿಗೆ ಏನು ಇವತ್ತು ಫಲಹಾರದ ವ್ಯವಸ್ಥೆ ಮಾಡಲಿಲ್ಲ? ಇವತ್ತು ಫಲಹಾರ ಕೊಳ್ಳಲಿಲ್ಲ, ಅಪವಾದ ಮಾಡಬಾರದು. ಯಾಕೆ? 25 ಕಡುಬನ್ನು ತುಪ್ಪದಲ್ಲಿ ಮುಳುಗಿಸಿ ತಿಂದಿದ್ದಾರೆ. 25 ಕಡಪ ತುಪ್ಪದಲ್ಲಿ ಮುಳುಗಿಸಿದಾನೆ. ಮತ್ತೆ ಜೀರ್ಣ ಆದೀತ? ಕಡುಬು ಸ್ವಾಮಿ. ಕಡುಬು ಅಲ್ಲದೆ ದೋಸೆ ತಿಂದಿದ್ದಾರೆ. ಹೌದು, ಕಡುಬು ಇಲ್ಲ ಅಂತ ಯಾರು ಹೇಳಿದ್ರು? ದೋಸೆ ಉಂಟು. ಅಳಿಯಂದ್ರೆ ವಿಶೇಷ ಆಕರ್ಷಣೆ. ಹೌದಾ? ಪುಣ್ಯಾತ್ಮ, ಈ ಕ್ಷೇತ್ರದಲ್ಲಿ ಇಷ್ಟು ಸಭೆ ಯಾವತ್ತೂ ಸೇರಲಿಲ್ಲ. ಇದು ಬಹಳ ಪ್ರಯತ್ನ ಪಟ್ಟು ಸೇರಿಸಿದ ಸಭೆ ಇದು. ನೋಡು, ಪಾಪ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಲ್ಲೆಲ್ಲ. ನೀನು ಅವರಿಗೆ ಕೇಳುವಾಗೆ ಸ್ವಲ್ಪ ಮಾತಾಡಿ ನೀನು. ಸೇರಿದ ಹಿರಿಯರೇ, ಕೇಳದಿದ್ದವರಿಗೂ ಕೇಳಬೇಕು. ಸ್ವಾಮಿ, ಅಯ್ಯೋ ನನ್ನ ಗಂಡನಿಗೆ ಏನಾಯ್ತಪ್ಪ? ಇದ್ದದ್ದೇ ಒಂದು ಗಂಡ. ಸ್ವಾಮಿ ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ. ಅಯ್ಯೋ ಏನಾಯ್ತು ಸ್ವಾಮಿ? ಸ್ವಾಮಿ ನೀವು ಸತ್ರ ಸ್ವಾಮಿ? ಏನಾಯ್ತು? ಸತ್ರ ಸಾಯ್ಲಿಲ್ವಾ? ಅವಸ್ಥೆ ನನಗಾಯ್ತು. ಪುಣ್ಯಾತ್ಮ, ಆ ರೀತಿ ಬೊಬ್ಬೆ ಹೇಳಿದ್ರೆ ಹೇಗೆ ಪುಣ್ಯಾತ್ಮ? ಮೊದಲು ನನಗೆ 2 ಬಾರಿ ಬಲ್ದ ಬದಿಯಲ್ಲಿ ಹೃದಯಾಘಾತ ಆಗಿತ್ತು. ಆ ರೀತಿ ಎಲ್ಲಿ ಬಲ್ದ ಬದಿಯಲ್ಲಿ ಹೃದಯಾಘಾತ ಆಗಿತ್ತು. ಈಗ ಯಾವ ಬದಿಯಲ್ಲಿ ಅದು ಪುರೋಹಿತರೆ? ಈಗ ಹೊಳೆ ಬದಿಯಲ್ಲಿ ಆಯಿತು. ಅಲ್ಲ, ಆ ರೀತಿ ಬೊಬ್ಬೆ ಹಿಡಿದುಂಟು. ಒಂದು ಹದ ಪೂರ್ಣ ಏರಿಸ್ತಾಯಿಯಲ್ಲ, ಪೂರ್ಣ ಇಳಿಸ್ತಾಯಿಯಲ್ಲ, ಮಧ್ಯಮ ಸ್ಥಾಯಿಯಲ್ಲಿ. ನೀವು ಮೊದಲೇ ಹೇಳುವುದಲ್ವ, ಸ್ವಲ್ಪ ಮಧ್ಯ ತಕೊಂಡು ಮಾತಾಡು ಅಂತ. ಅದು ಮಾತಾಡುವುದಿಲ್ವಾ? ನೀನು ಮಧ್ಯ ತಗೊಳ್ತೀಯ ಅಂತ ನನಗೆ ಗೊತ್ತುಂಟ ಪುಣ್ಯಾತ್ಮ. ಮಧ್ಯದಿಂದ ತಕ್ಕುವಂತ ಅಲ್ಲಿಗೆ. ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ಹೀಗೆ ಬೇಕು. ಗಣ್ಯಾತಿ ಗಣ್ಯರೇ, ಗಣ್ಯಾತಿ ಗಣ್ಯರೇ, ಇವತ್ತು ಮದುವೆಯಾದ ನನ್ನ ಹೆಂಡತಿಯನ್ನೇ, ನಿಮ್ಮ ಹೆಂಡತಿಯನ್ನೇ ಕರ್ಕೊಂಡು ಹೋಗುದಾದ್ರೆ ಹೋಗು ಪುಣ್ಯಾತ್ಮ. ದೇವರು ನನಗೆ ಒಂದು ಬೇರೆ ಅದೃಷ್ಟ ಕರುಣಿಸುವುದಾದ್ರೆ ಇದನ್ನು ಕರ್ಕೊಂಡು ಹೋಗು. ಏನು ಸ್ವಾಮಿ? ನೀವೇ ಹೇಳಿದ್ದಲ್ವೇ? ಹೇಳಿದಂತೆ ಹೇಳುವಂತ. ನನ್ನ ಹೆಂಡತಿಯನ್ನು ಹೇಳಿದೆ ನಾನು. ಭಟ್ರೆ ಹೆಂಡತಿ ಅಂತ ಉಂಟು ಅದರಲ್ಲಿ. ಮತ್ತೆ ನೀವು ಹೇಳಿದ್ದಲ್ವಾ? ನಿನ್ನ ಹೆಂಡತಿಯನ್ನು ಹೇಳು. ನನ್ನ ಹೆಂಡತಿಯನ್ನೇ. ನಾನು ನನ್ನದ್ದು ಅಂತಲೇ ಹೇಳಬೇಕು, ಮತ್ತೆ ಬೇರೆಯವ್ರದ್ದು ಅಂತ ಹೇಳಬೇಡ. ನಾನದು ನನ್ನದ್ದು ಅಂತ ಹೇಳುವಾಗ ನಿಮ್ಮದ್ದು ಅಂತ ಎಣಿಸಿಕೊಂಡೆ. ತಪ್ಪಾದ್ರೆ ಕ್ಷಮಿಸಿ. ಇಲ್ಲ, ತಪ್ಪಾಗಿಲ್ಲಪ್ಪ, ಏನಿಲ್ಲ. ಕರ್ಕೊಂಡು ನನ್ನ ಹೆಂಡತಿಯನ್ನೇ ಕರ್ಕೊಂಡು ನನ್ನ ಮನೆಗೆ ಹೋಗ್ತೇನೆ. ನನ್ನ ಮನೆಗೆ ಹೋಗ್ತೇನೆ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ಈ ಸೌಜನ್ಯ ಬೇಕು. ಯಾವಾಗ ಈ ಸೌಜನ್ಯ ಬೇಕು? ಅದಲ್ಲ ಸಭೆಯಲ್ಲೆಲ್ಲ ಹೇಳ್ತಾ ಇದ್ದಾರೆ ಪುರೋಹಿತರು ಕೈ ಬೀಳಬೇಕೆಂಬುದಾಗಿ. ನನಗೆ ಪಾರ್ಶ್ವವಾಯು ಆಗ್ಬೇಕಂತೇಳಿ. ಅದಲ್ಲೇ ಸ್ವಾಮಿ, ಒಂದು ಮುತ್ತು ಕೊಡಿ. ಏನು ಒಬ್ಬರೇ ಮಾತಾಡ್ತಾ ಇದ್ದೀರಿ? ನೋಡಿದವರು ಏನಾದ್ರು ತಿಳ್ಕೊಂಡವ್ರು. ನೀವು ಒಟ್ಟಾರೆ ಮಾತಾಡಬೇಡಿ. ವಧುವರರಿಗೆ ಆಶೀರ್ವಾದದ ನುಡಿಮುತ್ತನ್ನು ಕೊಡಿ. ಆಗ ಆ ನುಡಿ ನುಂಗಿ ಹೋಯ್ತು, ಮುತ್ತು ಮಾತ್ರ ಹೊರಗೆ ಬಂತು. ಹೇಳಿ ಬಮ್ಮ ಮಗಳೇ, ಇವತ್ತು ವಿಶೇಷವಾದಂತಹ ಸಭೆ. ಈ ಮದುವೆ ಅನ್ನೋದು ಮನಸ್ಸುಗಳ ಬೆಸುಗೆ ಮಗಳೇ. ಈ ಬೆಸುಗೆ ಯಾವತ್ತೂ ಬಿಟ್ಟು ಹೋಗಬಾರ್ದು. ಅದು ಗಟ್ಟಿಯಾಗಿದ್ದರೆ ಮಾತ್ರ ಜೀವನ ಸಂಸಾರ ಸರಾಗವಾಗಿ ನಡೆಯುವುದಕ್ಕೆ ಸಾಧ್ಯ ಇದೆ. ಇವತ್ತು ವಿಶೇಷವಾದಂಥ ಸಭೆ. ವೇದ ಪಾರಂಗತರು, ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತ ಮತಿಗಳು, ತಜ್ಞರು, ನೃತ್ಯ ಸಂಗೀತಾದಿ ಕೋವಿದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ಮೆರೆವವರ ಕವೀಂದ್ರರು, ಗುರು ಹಿರಿಯರು, ಸಚಿವ ಸಾಮ್ರಾಟರು ಎಲ್ಲ ಸೇರಿದಂತಹ ಸಭೆಯ ಮಧ್ಯದಲ್ಲಿ ಆ ವೀರ ಪುರುಷನ ಕೈ ಹಿಡಿದೆ ನೀನು. ಕೈ ಹಿಡಿದಂತಹ ಶುಭ ಗಳಿಗೆಯಲ್ಲಿ ನಾನು ಹೇಳುವ ಮಾತುಗಳನ್ನು ಬದುಕಿನ ಉದ್ದಕ್ಕೂ ಸರಿಯಾಗಿ ನೆನಪಿಟ್ಟುಕೋ ಮಗಳೇ. ಸತಿಗೆ ಪತಿಯೇ ಪರದೈವವು, ಪತಿಯ ಆಣತಿಯ ರಾಣಿಯಾಗು,
ಸುಖ ದುಃಖಗಳೆಂದೂ ತಪ್ಪಿದ್ದಲ್ಲ. ಅದು ಎಷ್ಟೇ ದೊಡ್ಡ ಮನೆತನದ ಹೆಣ್ಣಿಗಾದರೂ ದುಃಖ ಇದ್ದದ್ದೇ. ಸಂತೋಷದಿಂದ ನಿನ್ನ ಪತಿದೇವ ಕೊಟ್ಟದ್ದನ್ನು ಪಡೆದು ತೃಪ್ತಳಾಗು. ಕಷ್ಟ ಬಂದಾಗ ಒಂದು ಮುಷ್ಟಿ ಅನ್ನವನ್ನು ನಿನ್ನ ಗಂಡನಿಗೆ ತೆಗೆದಿಟ್ಟು ಮಿಕ್ಕಿದ್ದನ್ನು ನೀನುಣ್ಣು. ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿಂತಲೂ ತನ್ನ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥಳನಾಗಿ ಮಾಡಿರುವ ನಿನ್ನ ಪತಿದೇವರ ಇಹ ಸುಖದ ಸಾಧನಳಾಗಿ ಪರಸುಖಕ್ಕೆ ಕಾರಣಳಾಗಿ ಸದ್ಧರ್ಮದಿಂದ ಬದುಕಿ ಸಹಧರ್ಮಿಣಿಯಾಗಿ ಲೋಕೋತ್ತರ ಮಗನನ್ನು ಪಡೆದು ಆದರ್ಶ ಮಾತೆಯಾಗಿ ಬದುಕು ಮಗಳೇ, ಆದರ್ಶ ಮಾತೆಯಾಗಿ ಬದುಕು, ಆದರ್ಶ ಬದುಕು. ಅಕ್ಕ ನಾಳೆ ಸಿಗ್ತಾಳೆ, ಇವರು ಇದು ಸಿಗುವುದಿಲ್ಲ. ನಾಳೆ ಮಾತಾಡು. ಬಾ ಬಾ. ನೀವು ಏನಂದಿರಿ? ಏನಿಲ್ಲ, ಅಕ್ಕ ನಾಳೆ ಸಿಗ್ತಾಳೆ. ಹೌದು. ಯಾರ? ಅದು ಅವನಿಗೆ, ನಿಮ್ಗೆ ತಲೆಬಿಸಿ ಬೇಡ. ಕೈ ಮುಗಿ. ಮಗನೇ ಮಗನೇ, ಏನು ಪುರೋಹಿತರೆ? ಎಲ್ಲ ನಾನು ಹೇಳಿದೆ. ಹೇಗೆ ಪುರೋಹಿತನ ಮಳಿ ಅಂದ್ರು? ಅವ ಭಯಂಕರ, ಒಂಚೂರು ಹಾಸ್ಯಪ್ರಿಯ ಅಷ್ಟೇ, ಅವ ಬೇರೇನಿಲ್ಲ. ಬೈಲಿ. ಇವತ್ತು ಅವಳ ಕೈ ಹಿಡಿದಿದ್ದು ನೀನು. ಬದುಕಿನ ಯಾವುದೇ ಕಾರಣಕ್ಕೆ ಹೆಂಡತಿಯ ಕಣ್ಣೀರು ಭೂಮಿಗೆ ಬೀಳಬಾರದು. ಆ ಮನೆಗೆ ಬೇರೆ ಮಾಟ ಮಾಡಬೇಕಾದ ಅಗತ್ಯ ಇಲ್ಲ. ಕಣ್ಣೀರು ಬರುವುದಿದ್ರು ಬಟ್ಟೆ ಅಡ್ಡ ಇಟ್ಟರೆ ಆಯ್ತು. ಈ ಭಯಂಕರ ಸಂಶೋಧಕ ಮಹಾರಾಜ. ನಾನು ಹೇಳಿದೆ ಅವಳ ಕಣ್ಣಲ್ಲಿ ನೀರು ಒಸರಬಾರ್ದು ಅಂತೇಳಿ. ಬಟ್ಟೆ ಅಲ್ಲ, ನೀನು ಹತ್ತಿಡು ಕಣ್ಣಿಗೆ, ಮತ್ತೆ ಕೆಳಗಿಳಿಲಿಕ್ಕಿಲ್ಲ. ಯಾಕಂದ್ರೆ ಅವಳು ಮನೆಯ ಭಾಗ್ಯ ದೇವತೆ, ಭಾಗ್ಯಲಕ್ಷ್ಮಿ. ಅವಳು ನಗುನಗುತ್ತಾ ಇದ್ರೆ ಮಾತ್ರ ಈ ಮನೆ ಯಾವಾಗಲೂ ಸಂತೋಷದಿಂದ ಇರ್ತದೆ. ಎಲ್ಲಿ ಪತಿವ್ರತ ಸ್ತ್ರೀಯರು ನೆಲೆಯಾಗಿ ನಿಲ್ತಾರೋ ಅಲ್ಲಿ ದೇವತೆಗಳ ಸಾನ್ನಿಧ್ಯ ಇದೆ ಎನ್ನುವುದು ತಿಳಿದವರು ಹೇಳಿದಂತಹ ಮಾತು. ಆದ್ದರಿಂದ ಆ ದೇವತೆಗಳ ಸಾನ್ನಿಧ್ಯ ಇರುವಂತಹ ಮನೆ ಮತ್ತು ಅವಳ ಮನಸ್ಸಿಗೆ ಯಾವುದೇ ಕಾರಣಕ್ಕೆ ನೋವುಂಟು ಮಾಡಬೇಡ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅದು ನನಗೆ ಗೊತ್ತಿಲ್ಲದೆ ನಾನು ಇದನ್ನು ಹೇಳಿದ್ದ. ಅರ್ಥ ಮಾತ್ರ ಹೇಳಿದೆ ನನಗೆ. ಮುಂದಿನ ಹೇಳಲಿಕ್ಕೆ ಹೋಗಬೇಡ ನನಗೆ. ಏನು ಬ್ರಾಹ್ಮಣರಿಗೆ ಅದು ಗೊತ್ತಿಲ್ಲದೆ ಹೇಳಿದ ಮಾತಾಡ್ತಾನೆ. ಬೆಳದಿಂಗಳ ಶಿಲ್ಪದಂತಿರುವ ಬಾಲೆ, ಮುಟ್ಟಿದರೆ ಮೈ ಕೆಂಪೇರುವ ಕೋಮಲೆ, ಮುದ್ದು ಮುದ್ದಾದ ನಗುವು, ಅರಸಿಗನಿಗೂ ಬಿಟ್ಟಿಲ್ಲಲಾರದಂಥ ಅಪ್ರತಿಮ ಸೌಂದರ್ಯವತಿಯ ಕೈ ಹಿಡಿದ ಶುಭಗಳಿಗೆಯಲ್ಲಿ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆ ನಿಂದು. ಬಾಳ ಗೆಳತಿಯು ನಿನ್ನ ಜೊತೆ ಇರಲು, ಬಾಳಿನುದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ, ಬಾಳ ಕನಸುಗಳೆಲ್ಲ ನೆನೆಸಾಗುತ್ತಿರಲಿ. ಪ್ರೇಮಮಯ ಜೀವನವು ಆನಂದದ ಸಾಗರವು, ನೇಮ ನಿಷ್ಠೆಯ ಬದುಕೆ ಈ ಬಾಳ ಬಯಕೆ, ಕಾಮಿತಾರ್ಥವ ನೀವ ದೇವನೊಲುಮೆಯೂ ಇರಲಿ, ಸಜ್ಜನರ ಒಡನಾಟ ಬಾಳಿನುದ್ದಕ್ಕೂ ಇರಲಿ, ದುರ್ಜನರ ಮನವನ್ನು ತಿಳಿಯುವ ಬಲ ನಿನಗೆ ಬರಲಿ, ಸೋಜಿಗದ ಈ ಜಗದಲ್ಲಿ ಜಾಣತನ ನಿನಗಿರಲಿ, ನಿಜ ಬಂಧು ಬಾಂಧವರ ಬಳಕೆ ಇರಲಿ, ಪತ್ನಿ ಮನೆ ಮನ ತುಂಬಿಸಲು ಮುದ್ದು ಮಕ್ಕಳ ಪಡೆದು ನುಡಿ ಮುತ್ತುಗಳ ಇಂಪು ಕೇಳುತ್ತಿರಲಿ, ಅಡಿಗಡಿಗೂ ಆನಂದದ ಅನುಭವ ನಿನಗಿರಲಿ, ದೇವತಾನುಗ್ರಹ ಸದಾ ಇರಲಿ, ಸದಾ ಇರಲಿ, ಸದಾ ಇರಲಿ. ಸ್ವಾಮಿ, ಇಷ್ಟಾರ್ಥ ಸಿದ್ಧಿರಷ್ಟು. ಒಂದು 7-8 ಮಕ್ಕಳ ಅಪ್ಪ ಅಮ್ಮ ಆಗುವ ಹಾಗೆ ಒಂದು ಆಶೀರ್ವಾದ ಮಾಡಿ. ನಾನು 2 ಆಶೀರ್ವಾದವನ್ನು ಮಾಡಿದ್ದೇನೆ, ಮಿಕ್ಕ ಪ್ರಯತ್ನ ನಿನಗೆ ಬಿಟ್ಟೆ. ಬಳ್ಳಿ ಅಂದ್ರೆ ಅಮ್ಮ, ನನ್ನ ಕರುಳ ಬಳ್ಳಿಯನ್ನೇ ಕಿತ್ತು ನಿಮ್ಮ ಕೈಗಿಡ್ತಾ ಇದ್ದೇನೆ. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ಅಥವಾ ನೀರಿಲ್ಲದೆ ಕೂತ್ಕೊಂಡು ಎಷ್ಟು ಬೇಕಾದ್ರೂ ಹಾಕು. ಆಯ್ತು, ಆಯ್ತಲ್ಲ? ಮುಂದೆ ಹೋಗಿ 7 ವರ್ಷ ಮಾಡಿ. ಇನ್ನೇನಾದ್ರು ಉಂಟಾ ಸ್ವಾಮಿ? ವಾ, ನಿಮ್ಮಲ್ಲೊಂದು ಪ್ರಾರ್ಥನೆ. ಏನು? ನಮ್ಮ ಊರಲ್ಲೂ ಪುರೋಹಿತರಿದ್ದಾರೆ. ಹಾಗೆ ಅಂದ್ರೆ ನಾನು ಸ್ವಲ್ಪ ಲಘುವಾಗಿ ಮಾತಾಡಿದೆ. ನೋಡು ಮಗು, ಸಾವಿರಾರು ಮದುವೆ ಮಾಡಿಸೋದು ನನಗೆ ಹೀಗೆ ಮಾತಾಡಬಾರ್ದು ಅಂತ ಗೊತ್ತಿಲ್ವಾ? ಇಷ್ಟು ಮಂದಿ ಎಲ್ಲ ಬಂದಿದ್ದಾರೆ. ಇವರು ಇವತ್ತು ಹೊಟ್ಟೆ ತುಂಬ ನೆಗಾಡ್ಬೇಕೆನ್ನೋ ಕಾರಣಕ್ಕಾಗಿ ನಾನು ಇಷ್ಟೆಲ್ಲ ರಂಜನೆಯಾಗಿ ವರ್ತಿಸಿದ ವಿನಃ ಬೇರೆ ಯಾವುದೇ ಕಾರಣಕ್ಕೆಲ್ಲ ತಪ್ಪು ತಿಳಿಬಾರ್ದು. ಗೊತ್ತಾಯ್ತಾ? ಇವರೆಲ್ಲ ಇಲ್ಲಿ ಬಂದು ಅಳಬೇಕಾದ ಅಗತ್ಯ ಉಂಟಾ? ಅಳಬೇಕಾದ್ರೆ ಇವರ ಕುಟುಂಬದಲ್ಲಿ ಸಾವಿರಾರು ಸಮಸ್ಯೆಗಳಿಲ್ವಾ? ಇದನ್ನು ನೋಡಿ ಅಳಬೇಕಾ? ಇವರು ಹೊಟ್ಟೆ ತುಂಬ ತಿಂದೋಗ್ಬೇಕು, ಹೊಟ್ಟೆ ತುಂಬ ನೆಗಾಡ್ಬೇಕೆನ್ನೋ ಕಾರಣಕ್ಕಾಗಿ ಹೀಗೆ ಮಾಡಿ. ಸ್ವಾಮಿ, ಇದೊಂದು ಬದುಕಿನ ಆಟದ ಮದುವೆ ಅಂತ ನನಗೆ ಗೊತ್ತಿಲ್ಲ. ಹೌದೌದು. ಇಂತಹ ಮದುವೆಯನ್ನು ಮಾಡಿಸುವುದಕ್ಕೆ ನೀವು ನಮ್ಮ ಲೋಕಕ್ಕೆ ಕೆಲವು ಸಲ ಬರ್ತಿದ್ರೆ ಅಲ್ಲಿ ಆಟ ಉಂಟಾ? ಒಂದು 4 ನುಡಿಮುತ್ತುಗಳು ಗೋಡೆಯಲ್ಲಿ ಸಾಲು ಸಾಲಾಗಿ ಬರೆದಿಡಬೇಕಾದ ನುಡಿಮುತ್ತುಗಳನ್ನು ಹೇಳಿದಿರಿ. ಹೌದಾ? ಎಷ್ಟರ ಮಟ್ಟಿಗೆ ನಮಗೆಲ್ಲ ಅರ್ಥ ಆಗ್ತದೆ ಹೇಳಿ. ನೋಡು, ಸದ್ಯಕ್ಕೆ ಪಾತಾಳಕ್ಕೆ ಬರ್ಲಿಕ್ಕೆ ಹೇಳಿದಿ ನೀನು. 58 ದಿವಸ ಒಪ್ಪಿದ ಕಾರ್ಯಕ್ರಮ ಇನ್ನು ಬಾಕಿ ಉಂಟು. ಅದು ಮುಗಿದು ಮಳೆ ಪ್ರಾರಂಭ ಆದಾಗ ಬರುವೆ ನಾನು. ಹಾಗಿದ್ರೆ ಸಾಧಾರಣ
60 ದಿವಸದ ಒಳಗೆ ಬರ್ತೀರಿ. ಬರ್ತೀರಿ 2 ತಿಂಗಳ ಒಳಗೆ ನಿಮ್ಮನ್ನು ನಿರೀಕ್ಷಿಸಬಹುದು. ಆಯ್ತು, ಅಲ್ವೇ? ದೇವರು ಒಳ್ಳೇದು ಮಾಡಲಿ. ಶುಭವಾಗಲಿ. ಯಾರಾದ್ರೂ ಊಟ ಮಾಡಿದವರು ಫಲಾರ ಆಗದಿದ್ರೆ ನೇರಲ್ಲಿ ಆ ಚಪ್ಪರಕ್ಕೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ.